ಮಾತಾಡಿ. ಬಡವರು 15 ವರ್ಷದಿಂದ ಮನೆ ನಿವೇಶನಕ್ಕೆ ಅರ್ಜಿ ಆಗ್ತಾ ಇದ್ದಾರೆ. ಅವರಿಗೆ ಮನೆ ನಿವೇಶನ ಕೊಡುವುದಿಲ್ಲ ಅಂತೇಳಿ ನಾವು ಚರ್ಚೆ ಮಾಡಿದ್ದೇವೆ. ಆ ಗೊಂದಲದಲ್ಲಿ ಮುಖ್ಯಾಧಿಕಾರಿ ಈಚೆ ಕೇಳಿ ಮತ್ತೆ ಬರೀ ನೀವು ಬರ್ತಾ ಆಮೇಲೆ ಮಾತಾಡಿ. ಬಡವರು ಮನೆ ನಿವೇಶನಕ್ಕೆ ಅಧ್ಯಕ್ಷರೇ, ನೀವು ಮುಖ್ಯಾಧಿಕಾರಿ ಅಧ್ಯಕ್ಷರಿಂದ ಮುಖ್ಯ ಮತ್ತೆ ನಿಮಗೆ ಮರ್ತೋಗ್ತದೆ. 15 ವರ್ಷದಿಂದ ಮನೆ ನಿವೇಶನ ಬಗ್ಗೆ ನಾನು ಚರ್ಚೆ ಮಾಡಿದೆ. 2-3 ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗಿದೆ. ಆ ಮನೆ ನಿವೇಶನ ಬಗ್ಗೆ ಏನೆಲ್ಲ ಬೆಳವಣಿಗೆ ಆಗಿದೆ. ಆ ಸಂದರ್ಭದಲ್ಲಿ ನೀವು ನಮಗೆ ಅದರ ಬೇಕಾದ ಸರ್ವೆ ನಂಬರ್ ಹುಡುಕಿ ಸರ್ಕಾರಿ ಜಾಗ ಎಲ್ಲಿದೆ ಆ ಮನೆ ನಿವೇಶನಕ್ಕೆ ನಾವು ಮಾಡಿ ಕೊಡ್ತೇವೆ ಅಂತೇಳಿ ತಹಸೀಲ್ದಾರಲ್ಲಿಗೆ ಹೋಗಿದ್ದೇವೆ. ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ. ಅವರು ಕೂಡ ಬಂದಿದ್ದಾರೆ. ಏನಾಯ್ತು ಅದು? ಈಗ ನಮ್ಮ ಈ ಬಡವರ ಕನಸಿನ ಮನೆ ಮರೀಚಿಕೆಯಾಗಿ ಉಳಿತದಲ್ಲ. ಈ ಸಲ ಆದರೂ ನೀವು ಬಡವರಿಗೆ ಕೊಡುವಂಥ ವ್ಯವಸ್ಥೆ ಏನಾದರೂ ಮಾಡಿ ಏನು ಮಾಡಿದ್ದೀರಿ ಅದರ ಬಗ್ಗೆ? ಎಲ್ಲಿ ಎಷ್ಟು ಸರ್ವೆ ನಂಬರಲ್ಲಿ ಸರ್ಕಾರಿ ಜಾಗ ಇದೆ? ಇದರಲ್ಲಿ ನಾವು ಕೇಳಿ ನೀವು ಖಾಲಿ ಬನತಡಿ ಅಂತ ಬೇರೆ ಎಷ್ಟು ಸರ್ ಅಲ್ಲ. ನೀವು ನಮ್ಮ ಸ್ಥಳೀಯ ಆಡಳಿತದಲ್ಲಿ ನಿರ್ಣಯ ಆದದಕ್ಕೆ ತಹಸೀಲ್ದಾರ್ ಸ್ಪಂದನೆ ಕೊಡುವುದಿಲ್ಲ ಅಂತೇಳಿ ನಾವು ಅಧ್ಯಕ್ಷರೆಲ್ಲ ಹೋಗಿ ಕೂಡ ನಾವು ಮಾತಾಡಿದ ಮೇಲೆ ಸ್ಪಂದನೆ ಕೊಡೋದು. ಮುಂದಿನ ನಾವು ಏನು ನಿರ್ಣಯ ತಗೊಳ್ಬೇಕು? ಈಗ ಎಲ್ಲರ ಅದರ ಬಗ್ಗೆ ಕಳೆದ ಸಲ ಎಲ್ಲರೂ ನಾವು ಅದರ ಬಗ್ಗೆ ಇದ್ದೇವೆ ಅಂತ ಹೇಳಿ ನೀವು ಪತ್ರ ಹಾಕ್ತೀರಿ, ಸರ್ವೆಗೆ ಮಾಡುವುದಿಲ್ಲ ಅಂತೇಳಿ. ಆದರೆ ಅದೇ ಪ್ರೈವೇಟ್ ಅದರ ನಂತರ ನಮ್ಮ ಹತ್ರ ದಾಖಲೆ ಇದೆ. ಅದರ ನಂತರ ಆದದಕ್ಕೆ ಸರ್ವೆ ಆದದಿದೆ ಖಾಸಗಿ ಲೇಔಟ್ನವರಿಗೆ. ಆಗ ಏನಿದಾಯ್ತು? ಆಗ ಸರ್ವೆ ಹೇಳಿದ್ದಾರ ನಮ್ಮ ತಾಲೂಕಲ್ಲಿ? ನಮ್ಮ ಬಡವರಿಗೆ ನಾವು ನಿವೇಶನ ಕೊಡಲಿಕ್ಕೆ ನಮ್ಮ ಹತ್ರ ಸರ್ವೆ ಇಲ್ಲ ಅಂತೇಳಿ ತಹಸೀಲ್ದಾರ್ ಹೇಳಿದ್ರು ಅಂತ ಹೇಳಿ. ಖಾಸಗಿ ಲೇಔಟ್ಗೆ ಹೇಗೆ ಮತ್ತೆ ಮಾಡಬೇಕಲ್ಲ? ನಮ್ಮದೀಗ ಜನಪ್ರತಿನಿಧಿಗಳ ಈ ಸ್ಥಳೀಯ ಆಡಳಿತದಿಂದ ಆದ ನಿರ್ಣಯಕ್ಕೆ ನಾವು 1.5 ವರ್ಷದಿಂದ ನಾವು ಮಾಡಬೇಕು ಅಂತೇಳಿ ಮಾಡಲಿಲ್ಲ ಅಂತೇಳಿ. ಆದರೆ ನಮ್ಮ ಈ ಬಡವರ ಕನಸಿನ ಕೋಟೆಕಾರಿನ ಕನಸಿನ ಮನೆ ಮರೀಚಿಕೆಯಾಗಿ ಈಗ ಅಲ್ಲ, ಅವ್ರಿಗೆ ಏನಾದರೂ ವ್ಯವಸ್ಥೆ ಆಗಬೇಕು. ನಾವು ಕೇಳಿ ನೀವು ಅಧಿಕಾರ ನಿರ್ಣಯ ಫಾಲೋ ಮಾಡಬೇಕಲ್ಲ. ನೀವು ಯಾಕೆ ಅದಕ್ಕೆ ನೀವು ಗಮನ ಹರಿಸುವುದಿಲ್ಲ? ನಮ್ಮ ಟರ್ಮಲ್ಲಿ ಆದರೂ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಅವರಿಗೆ ಸ್ಥಳ ಹಸ್ತಾಂತರ ಬೇಕಾದರೂ ಮಾಡ್ಬೋದು. ನಮಗೇನಿಲ್ಲ, ಒಟ್ಟು ನಮಗೆ ಬಡವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಮಾತಾಡ್ತೀವಿ. ನೀವು ಇಲ್ಲಿ ನಾನು ಅಧಿಕಾರಿ ಅವರಿಗೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿ ಅವರಿಗೆ ಏನೆಲ್ಲ ಪತ್ರ ಮುಖೇನ ನಾವು ಕಮ್ಯುನಿಕೇಶನ್ ಮಾಡಿದೆ ಅದು ಓದಿ ಅಂತ ಹೇಳಿದ್ವಿ. ಓದಿದ್ರ? ಇಲ್ಲ. ಅವರು ಬಂದ ಹೋದ ಬಸ ಹೋದ. ಏನು ಲಾಭ? ನೀವು ಹೇಳಿದ್ರೆ ನಿಮ್ಮ ಹತ್ರ 3 ಸಲ ಏನಾದರೂ ನೀವು ನಮಗೆ ನಾವು ಕೌನ್ಸಿಲರ್ ಹೇಳಿದಂಗೆ ಮಾಡಬಾರ್ದು ಅಂತೇಳಿ ನಿಮ್ಮ ತಲೆಯಲ್ಲಿ ಏನಾದರೂ ಇದೆಯಾ? ಇದ್ರೆ ನಾವು ಬರೋದಿಲ್ಲ ಸಾಮಾನ್ಯ ಸಭೆಗೆ. ಇವತ್ತು ಬರೆದು ಕೊಡಿ, ನಾವು ಮತ್ತೆ ಬರೋದಿಲ್ಲ. ನಾನು 3 ಸಲ ಹೇಳಿದೆ. ಇದಕ್ಕಿಂತ ಮುಂಚೆ 1.5 ವರ್ಷದಿಂದ ಅದು ನಮ್ಮ ಆಡಳಿತ ಬರೋದಕ್ಕಿಂತ ಮುಂಚೆ ತುಂಬ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತುಂಬ ಸಮಸ್ಯೆಗಳಿದೆ. ನಾವು ಚರ್ಚೆ ಮಾಡಿದ್ದೇವೆ. ಅದನ್ನೊಂದು ಪತ್ರ ಮುಖ್ಯ ಒಂದು ಸೆರೆಕ್ಸ್ ಕಾರ್ಡ್ ಆದರೂ ಕೊಟ್ಟು ನೆಕ್ಸ್ಟ್ ಅವರನ್ನು ಕರೆದು ಮಾಡಬೇಕು. ನೀವು ಅವರನ್ನು ಸಭೆಗೆ ಕರೆದಿದ್ದೀರಿ, ಪೂರ್ವ ತಯಾರಿ ಇಲ್ಲ. ಮಾಡಬೇಕಲ್ಲ ಮುಖ್ಯಾಧಿಕಾರಿ. ಎಲ್ಲಿದೆ? ಅವರ ಹತ್ರ ಏನಾದರೂ ಕೇಳಬೇಕಿತ್ತು ಮಾಹಿತಿ. ಎಷ್ಟು ಲೆಟರ್ ಬಂದಿದೆ, ಯಾವುದರ ಬಗ್ಗೆ ಅವರಿಗೆ ಸರಿಯಾದ ಮಾಹಿತಿ. ಎಲ್ಲಿ ನಾವು ಬೀರಿ ಜಂಕ್ಷನ್ ಅಲ್ಲಿ ಅಂತ ಹೇಳುವಾಗ ಅಲ್ಲಿ ಅವ್ರದ್ದು ಮಾಹಿತಿ ಇಲ್ಲ. ಆರೋಗ್ಯ ಕೇಂದ್ರದ ನಮ್ಮ ಅಧಿಕಾರಿಯನ್ನು ಕರ್ಕೊಂಡು ಹೋಗಿದ್ದಾರೆ. ಮತ್ತೆ ಲೆಟರ್ನ ಬಗ್ಗೆ ಮಾಹಿತಿ ಇರ್ತದಾ? ಅವರು ಇಂಜಿನಿಯರ್ ಅಂತ ಹೇಳ್ತಾರೆ. ಅವರಿಗೆ ಎಷ್ಟು ಏರಿಯಾ ಇದೆ ಅಲ್ಲಿ ಪ್ರತಿಯೊಂದು ಅವರಿಗೆ ಗೊತ್ತಿರಬೇಕು. ಅವರ ಎಲ್ಲಿ ರಸ್ತೆ ಎಲ್ಲಿ ಆಗಿ ಹೋಗ್ತದೆ ಅಂತೇಳಿ ಅವರಿಗೆ ಗೊತ್ತಿಲ್ಲ. ಮತ್ತೆ ನಮ್ಮ ಇಲ್ಲಿಂದ ಅಫಿಷಿಯಲ್ ಕಳಿಸಿದ ಮನವಿ ಅಥವಾ ರಿಕ್ವೆಸ್ಟ್ ಲೆಟರ್ ಅವರಿಗೆ ಗೊತ್ತಿರ್ತದ ಅಂತ ಹೇಳ್ತಾರೆ. ಹಾಗಾದ್ರೆ ಎಂತ ನಾವು ಕಾಟಾಚಾರಕ್ಕೆ ಅಲ್ಲ ಹೇಗೆ ಗೊತ್ತಿಲ್ಲ ನಮಗೆ. ನೀವು ಸಮಸ್ಯೆ ಪರಿಹಾರ ಆಗಬೇಕಲ್ಲ, ನೀವು ಮಾಡಬೇಕಲ್ಲ. ಅದೇ ರೀತಿ ಇದನ್ನು ಕೂಡ ನಾವು ಎಷ್ಟು ಸಲ ಹೇಳಿಯಾಯಿತು ಸಾಮಾನ್ಯ ಸಭೆಗೆ, ಬಡವರಿಗೆ ಮನೆ ನಿವೇಶನಕ್ಕೆ ಅದನ್ನು ಕೊಡಿ. ಅದಲ್ಲದೆ ನಾವು ಹೇಗೆ ಸರ್ವೆ ನಂಬರ್ ಅದು ಪಟ್ಟಿಯನ್ನು ಕೊಟ್ಟಿದ್ದೇವೆ. ನಮ್ಮ ಕಡೆ ಮಾಡುವುದಾದ್ರೆ ಮಾಡ್ಬೋದು. ಅಧ್ಯಕ್ಷರಾಗಿ ಹಾಗೆ ಮಾತಾಡಬಾರ್ದು. ತಹಸೀಲ್ದಾರ್ ರೆಸ್ಪಾನ್ಸ್ ಮಾಡಿದ್ರೆ ಯಾರಿಗೆ ನಾವು ಅದಕ್ಕೆ ಕಮ್ಯುನಿಕೇಶನ್ ಮಾಡಬೇಕು? ಎಲ್ಲಿದೆ ಡಿಸಿ ಅವರಿಗೆ ಕೊಟ್ಟ ಮನೆ ತೋರಿಸಿ, ಮನೆ ತೋರಿಸಿ. ಡಿಸಿ ಅವರಿಗೆ ಕೊಟ್ಟದ್ದು ಮನೆಯಲ್ಲಿ ತೋರಿಸಿ. ಕೋಟೆಗಾರ ಪಟ್ಟಣ ಪಂಚಾಯತ್ ಯಾವುದು ಸರ್ಕಾರಿ ಜಾಗವನ್ನ ಈಗ ನಮ್ಮ ಹೆಸರಿಗೆ ಮಾಡಿಕೊಡ್ತಾರೆ. ಆದ್ರೆ ಇವರು ಬಂದಿದ್ದಾರೆ, ಏನಾದ್ರು ಮಾತಾಡಲಿಕ್ಕೆ ತೋರಿಸಿ, ಪತ್ರ ತೋರಿಸಿ. ಲೆಕ್ಕ ಉಪ್ಪೋಡು ಅಂತ ಹೇಳಿ ನಮ್ಮ ತಲೆಯಲ್ಲಿ ನಿರ್ಣಯದಲ್ಲಿ ಲೆಕ್ಕ ಮಾತ್ರ ಇದ್ದದ್ದು. ಪತ್ರ ಮನವಿ ಮಾಡಲಿಲ್ಲ ಅವರು.
ಅಧ್ಯಕ್ಷರಾಗಿ ನಾವು ಒಂದು ಅಲ್ಲ, ತಹಸೀಲ್ದಾರಿಗೆ ನಾವು ಹೇಳಿದಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ನೀವು ಮಾಡಿಸ್ಬೇಕು ಅಧ್ಯಕ್ಷರೇ. ನೀವು ನಾವು ಹೋಗಿದ್ದೇವೆ. ಹೋಗಿದ್ದೇವೆ. ಆಮೇಲೆ ಹಾಗೆ ಏನ್ ಹೇಳಿದ್ರು ಅವರು, ನೀವು ಒಂದು ಸರ್ವೆ ನಂಬರ್ ಅನ್ನ ಕೊಡಿ ಅಂತ. ನಾವಿಲ್ಲಿಂದ ಸರ್ವೆ ನಂಬರ್ ಅನ್ನ ಕೊಟ್ಟಿದ್ದೇವಾ? ಮತ್ತೊಮ್ಮೆ ನಾನು ಒಬ್ಬರೇ ಹೋಗಿದ್ದೇನೆ ಅಲ್ಲಿಗೆ, ಅವ್ರ ಹತ್ರ ಮಾತಾಡಿದೆ. ಅವರೇನ್ ಹೇಳಿದ್ರು, ಇದನ್ನ ಸರ್ವೇಯರಿಗೆ ಕೊಟ್ಟಿದ್ದಾರೆ, ಅದನ್ನ ಕೊಟ್ಟಿದ್ದನ್ನು ಯಾವುದು ಎಲ್ಲ ಆಗುದಿಲ್ಲ, ಅದನ್ನ ಎಲ್ಲ ಕೆಲವನ್ನ ಮಾಡಿ ಕೊಡ್ಲಿಕ್ಕೆ ಆಗುದಿಲ್ಲ. ನಾವು ಅವ್ರ ಕೈ ನಾವು